ಹೇಳ್ದಾಗೆ ರೆಲ್ಪಿಯಾ ಡ್ರೋನ್ ಅಂತದ್ದು ಅವರ ಒಂದು ಫೋಕ್ ಡ್ಯಾನ್ಸ್ ಅಂತ ಹೇಳಿದೆ. ಈ ಒಂದು ಡ್ಯಾನ್ಸ್ ಫಾರ್ಮ್ ಅಲ್ಲಿ ವುಮೆನ್ಸ್ ಹ್ಯಾಂಡ್ ಡ್ರಮ್ಸ್ ನ ಪ್ಲೇ ಮಾಡ್ತಾರೆ, ಹಾಗೆ ಅವರು ಕೂಡ ಹ್ಯಾಂಡ್ ಡ್ರಮ್ಸ್ ನ ಪ್ಲೇ ಮಾಡ್ತಿದ್ರು. ಹಾಗೆ ಮೆನ್ಸ್ ನಾವು ಗೆಜ್ಜೆ ಅಂತ ಏನ್ ಹೇಳ್ತೀವಿ ಅದನ್ನ ಇನ್ಸ್ಟ್ರೂಮೆಂಟ್ ಆಗಿ ಬಳಸ್ಕೊಂಡು ಮ್ಯೂಸಿಕ್ ಆಗಿ ಕನ್ವರ್ಟ್ ಮಾಡ್ತಾರೆ. ಈ ಒಂದು ಡ್ಯಾನ್ಸ್ ಫಾರ್ಮ್ ಅಲ್ಲಿ ಹೈ ಜಂಪ್ಸ್ ಇರುತ್ತೆ, ಹಾಗೆ ಸ್ಪಿನ್ಸ್ ಅಂಡ್ ಡ್ರಾಮ್ಯಾಟಿಕಲ್ ಸಿಂಗಿಂಗ್ ಕೂಡ ಇರುತ್ತೆ. ಈ ಒಂದು ರೆಲ್ಪಿಯಾ ಡ್ರೋ ಅನ್ನೋಂಥದ್ದು ಅವರ ಒಂದು ಲೈಫ್ ಅಲ್ಲಿ ನೆಗೆಟಿವ್ ಎನರ್ಜಿನ ರಿಮೂವ್ ಮಾಡುತ್ತೆ ಅನ್ನೋದು ಅವರ ಒಂದು ಬಿಲೀಫ್ ಆಗಿರುತ್ತೆ. ಹಾಗೆಯೇ ಈ ರೆಲ್ಪಿಯಾ ಡ್ರೋ ಅನ್ನೋಂಥದ್ದು ಕಂಪ್ ರೀಜನ್, ಅವರ ಒಂದು ನೇಟಿವ್ ಪ್ಲೇಸ್ ಕಂಪ್ ರೀಜನ್ ಅಲ್ಲಿ ತುಂಬಾನೇ ಪರ್ಫಾರ್ಮ್ ಮಾಡಲಾಗುತ್ತೆ. ಹಾಗೆ ಇವತ್ತಿಗೆ ಆ ಕಂಪ್ ರೀಜನ್ ನ ಹೆರಿಟೇಜ್ ಸಿಟಿ ಆಫ್ ಇಂಡಿಯಾ ಅಂತ ಕೂಡ ಅದನ್ನ ರೆಕಗ್ನೈಸ್ ಮಾಡಿದ್ದಾರೆ. ಸೊ ಎಸ್, thank you so much once again to all the musicians and dancers those who have performed. Thank you so much. So next we have Toshe Drakulnyaka. This is a graceful, again a Tibetan classical dance which represents dignity, discipline and inner peace. So yes, all the dancers have costumed with very beautiful costumes and makeup also. They're all set ready to perform on the dance floor. So are you also ready? Yes, let's welcome